ವಿಠಲ ಜೆಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪುಟಾಣಿಗಳ ಜೆಸಿಸ್ ಕಿಡ್ಸ್ ಫೆಸ್ಟ್ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯನ್ನ ಶಾಲಾ 10ನೇ ತರಗತಿ ವಿದ್ಯಾರ್ಥಿನಿ ಶಾನ್ವಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶಾಲಾಧ್ಯಕ್ಷರಾದ ಎಲ್ಎನ್ ಕೂಡೂರ್ ಅವರು ಮಾತನಾಡಿ, ಮಕ್ಕಳಿಗೆ ಪೂರಕವಾದ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಲಭ್ಯವಿದೆ. ಸೂಕ್ತ ಪ್ರತಿಭೆಗಳ ಅನಾವರಣಕ್ಕೆ ಈ ಶಾಲೆ ವೇದಿಕೆಯಾಗಲಿದೆ ಎಂದು ಹೇಳಿದರು. ಇಲ್ಲಿ ಪ್ರೀ ನರ್ಸರಿಯ ನಮ್ಮ ಕಾನ್ಸೆಪ್ಟ್ ಹೇಗಿದೆ ಅಂದರೆ, ಈ ಮಕ್ಕಳು ಅವರ ಪೂರ್ತಿ ಸುಪ್ತ ಅವರ ಹತ್ರ ಏನು ಪ್ರತಿಭೆ ಇದೆಯೋ ಅದನ್ನು ಹೊರಗೆ ಹಾಕೋದಕ್ಕೆ ಅವರ ಯಾವುದೇ ಅಡೆತಡೆ ಇಲ್ಲದೆ ಅವರು ಇಲ್ಲಿ ಈ ವಾತಾವರಣದಲ್ಲಿ ಮನೆಯಲ್ಲಿದ್ದ ವಾತಾವರಣದಲ್ಲಿ ಇರಬೇಕು ಅಂತ ದೃಷ್ಟಿಯಿಂದ ಬಿಲ್ಡಿಂಗ್ ಆಗ್ತಾ ಇದೆ. ಈ ತಿಂಗಳ ಕೊನೆಗೆ ಪೂರ್ತಿ ಆಗ್ತದೆ. ಖಂಡಿತವಾಗಿ ತುಂಬ ಕನಸನ್ನು ಕಂಡಿದ್ದೇವೆ. ಈ ವಿಟ್ಲದ ಪರಿಸರದಲ್ಲಿ ಸಿಕ್ಕದಂಥ ಇಲ್ಲದಂಥ ಮತ್ತು ಅವರಿಗೆ ಬೇಕಾದಂಥ ಆಟೋಟಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಉದ್ದೇಶದಿಂದ ನಾವು ಹೊರಟಿದ್ದೇವೆ. ಇದು ನಿಮ್ಮ ಗಮನಕ್ಕಾಗಿ. ಹಾಗೆ ಇವತ್ತು ನಿಮ್ಮ ಮಕ್ಕಳೊಟ್ಟಿಗೆ ನೀವು ನಾವು ಎಲ್ಲರಿಗೆ ಅಂತ ಹೇಳಿದರೆ ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ನಮ್ಮ ಸ್ಟೂಡೆಂಟ್, ಅವರ ಪೇರೆಂಟ್ಸನ್ನು ಕೂಡ ಬರಲೇಬೇಕು ಅಂತ ಕಡ್ಡಾಯವಾಗಿ ಬಂದಿದೆ. ಶಾಲಾ ಪ್ರಾಂಶುಪಾಲ ಜಯರಾಮ್ ರೈ, ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಧರ್ ಶೆಟ್ಟಿ ಡಿ, ಕೋಶಾಧಿಕಾರಿ ಪ್ರಭಾಕರ್ ಶೆಟ್ಟಿ, ನಿರ್ದೇಶಕರಾದ ಹಸನ್ ವಿಟ್ಲ, ಮೋನಪ್ಪ ಶೆಟ್ಟಿ ದೇವಸ್ಯ, ಆಡಳಿತಾಧಿಕಾರಿ ರಾಧಾಕೃಷ್ಣ ಐರಂಬು, ವಿಠಲ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದ ಸಹಶಿಕ್ಷಕ ಬಿಕೆ ರಮೇಶ್, ಉಪಪ್ರಾಂಶುಪಾಲರಾದ ಜ್ಯೋತಿ ಶೆಣಿ, ಹೇಮಲತಾ, ನಿವೃತ್ತ ಶಿಕ್ಷಕ ಕೃಷ್ಣ ಭಟ್ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.